ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನಿಲೆಟ್ಟು ರೈತ ಸ್ಪಂದನ ಕೃಷಿ ಸಾಲ ಪಟ್ಟಣ ಕಾರ್ಯಕ್ರಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂకులు ಇತ್ತೆ ಲಾಭಡುಲ್ಲ 30 ಲಕ್ಷ ರೈತರಿಗೂ ಸಾಲ ಒದಗಾವನ ಉದ್ದೇಶ ಉಂಡು ಸಹಕಾರ ಮಂತ್ರಿ ಎಸ್.ಟಿ. ಸೋಮಶೇಖರ್. ಬೈಕಂಪಾಡಿ ಕೈಗಾರಿಕಾ ಪ್ರಾಂಗಣಡು ಸಜ್ಜಿದ ಮಾರ್ಕೆಟ್ ಕಟ್ಟರೆ ಶಿಲಾನ್ಯಾಸ. ಬೆನ್ನಿ ಸಾಗೋಲಿಡದೆ ಮಿತ್ತು ಬತ್ತಿನೇನು ನೆಂಪು ಮಲ್ತೊನ್ನ ಲೋಕಸಭಾ ಸದಸ್ಯರು ಪುತ್ತೂರು ನೈತಾಡಿಡು ಏರು ಕಟ್ಟದು ಬೊಕ್ಕ ಟಿಲ್ಲರ್ಡ್ ಕಂಡದತ್ತದು ನೇಜಿ ನಡೆದು ಬೆನ್ನಿ ಸಾಗೋಲಿಗೆ ಉಮೇದು ಕೊರ್ನ ನಳಿನ್ ಕುಮಾರ್ ಕಟೀಲ್. ಮುಲ್ಕಿದ ಯಕ್ಷಮಿತ್ರರು ಪಂಜಿನಡ್ಕ ಮೊಕ್ಲೆನ ನಿಲೆಟ್ಟು ಕೋಲಕಾಡಿ ಮಹಾಬಲ ಕುಂದರ್ರೆನ ಪಡಿಲ್ ಕಂಡಡು ಬೆನ್ನಿ ಬೆನ್ನು ಕುಲ್ದುತಿನ್ ಕೃಷಿ ಸಂಬಂಧ ಕಾರ್ಯಕ್ರಮ. ವಾರ್ತೆದ ವಿವರ. ರಾಜ್ಯದ ಮಾತಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂకులు ಲಾಭಡುಲ್ಲ 30 ಲಕ್ಷ ರೈತರಿಗೂ ಸಾಲ ಒದಗಾವನ ಉದ್ದೇಶ ಹೊಂದುದುಂಡು ರಾಜ್ಯ ಸಹಕಾರ ಮಂತ್ರಿ ಎಸ್.ಟಿ. ಸೋಮಶೇಖರ್ ಪಂತೆರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ರೈತ ಸ್ಪಂದನ ಕಾರ್ಯಕ್ರಮದ ಅಡಿಟ್ಟು ಬುಧವಾರ 450 ಕೋಟಿ ರೂಪಾಯಿಗಳ ಹೆಚ್ಚ ಬೇತೆ ಬೇತೆ ಕೃಷಿ ಸಾಲ ಪಟ್ಟಣ ಕಾರ್ಯಕ್ರಮ ಉದಿಪನ ಮಲ್ತದು ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ವತಿಡ್ದು ರೈತ ಸ್ಪಂದನ ಕಾರ್ಯಕ್ರಮದ ಅಡಿಟ್ಟು 2020-2021 ಸಾಲಗು 450 ಕೋಟಿ ರೂಪಾಯಿಗಳ ಹೆಚ್ಚ ಬೇತೆ ಬೇತೆ ಕೃಷಿ ಸಾಲ ಪಟ್ಟಣ ಕಾರ್ಯಕ್ರಮ ಬುಧವಾರ ಕುಡ್ಲದ ಬ್ಯಾಂಕ್ ಪ್ರಧಾನ ಆಫೀಸ್ ಉತ್ಕೃಷ್ಟ ಸೌದುಡು ನಡೆತಂಡ ರಾಜ್ಯದ ಸಹಕಾರ ಮಂತ್ರಿ ಎಸ್.ಟಿ. ಸೋಮಶೇಖರ ಕಾರ್ಯಕ್ರಮಕ್ಕೂ ಚಾಲನೆ ಕೊರಿಯರು. ಮಂತ್ರಿ ಎಸ್.ಟಿ. ಸೋಮಶೇಖರ ಪಾತೆರ್ದು ಸಹಕಾರ ಕ್ಷೇತ್ರಗೂ ಸರ್ಕಾರ ಎಡ್ಡೆ ಪ್ರೋತ್ಸಾಹ ಕೋರೊಂದುಂಡು ಬ್ಯಾಂకులు ರೈತರಿಗೂ ಸಾಲ ಸವಲತ್ತು ಕೊರ್ಪುನ ವ್ಯವಸ್ಥೆ ಇಜ್ಜಾಂಡ್ ಅಂಡ ಇತ್ತೆ ಮಾತ ಕಡಿಟ್ಲ ಸಾಲ ಸವಲತ್ತು ಕೋರೊಂದುಂಡು ಮೈಸೂರು ಗುಲ್ಬರ್ಗ ಕೊಡಗು ಕುಡ್ಲಡ್ಲ ಕೊರ್ತುಂಡು ಇತ್ತೆ ಮಾತ ಡಿಸಿಸಿ ಬ್ಯಾಂకులు ಲಾಭಡುಲ್ಲ 30 ಲಕ್ಷ ರೈತರಿಗೂ ಸಾಲ ಒದಗಾವನ ಉದ್ದೇಶ ಹೊಂದುದುಂಡು ಬ್ಯಾಂಕ್ಲಿನ ಅಭಿವೃದ್ಧಿಗೆ ಬೋಡಾಯಿನ ಮಾತಾ ಸಹಕಾರ ಇಲಾಖೆದು ಒದಗಾಯರೆ ತಯಾರುಲ್ಲಿருந்து ಪಂಡಿರೋ. ನಾವು ನಮ್ಮ ಸಹಕಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೆಲ್ಲಿಗೆ ಹೋದಂಥ ಸಮಯದಲ್ಲಿ ಕೃಷಿ ಮತ್ತು ಸಹಕಾರ ಎರಡೂ ಇಲಾಖೆಯನ್ನು ಒಟ್ಟಿಗೆ ಇಲ್ಲಿತ್ತು. ಸಾಮಾನ್ಯವಾಗಿ ಕೃಷಿ ಇಲಾಖೆಗೆ ಅವರು ಜಾಸ್ತಿ ಮಹತ್ವವನ್ನು ಕೊಡ್ತಾ ಇದ್ದರು. ನಾವೇನಾದರೂ ನಮ್ಮದೇ ಆದಂಥ ಬದಲಾವಣೆ ಅಮೆಂಡ್ಮೆಂಟ್ ಮಾಡಬೇಕಾದ್ರೆ ಅವರು ಜಾಸ್ತಿ ಗಮನ ಕೇಂದ್ರೀಕರಿಸ್ತಾ ಇರಲಿಲ್ಲ. ಜೊತೆಗೆ ಕೇಂದ್ರದವರೇ ನಮ್ಮ ಮೇಲೆ ಪ್ರಹಾರ ಮಾಡ್ತಕ್ಕಂಥದ್ದು ಅನೇಕ ನಮಗೆ ಸಂಬಂಧ ಇಲ್ಲದಿರ್ತಕ್ಕಂಥದ್ದು ಅಮೆಂಡ್ಮೆಂಟನ್ನು ಮಾಡ್ತಕ್ಕಂಥದ್ದು ಇತ್ತು ಕೂಡ. ಈಗ ಸಪ್ರೇಟಿಗೆ ಪ್ರಧಾನಮಂತ್ರಿಗಳು ಸಚಿವಾಲಯ ಮಾಡಿದ ಮೇಲೆ ಅಮಿತ್ ಶಾ ಅವ್ರನ್ನ ಸಹಕಾರ ಇಲಾಖೆಯ ಸಚಿವರನ್ನಾಗಿ ಮಾಡಾದ್ಮೇಲೆ ನಾವು ನೇರವಾಗಿ ನಮ್ಮ ಸಹಕಾರ ಕ್ಷೇತ್ರಕ್ಕೆ ಏನೆಲ್ಲ ಅನುಕೂಲ ಆಗಬೇಕು, ಏನೆಲ್ಲ ಸಹಕಾರ ಇದರಿಂದ ತೊಂದರೆ ಆಗಿದೆ, ನೇರವಾಗಿ ಅವ್ರ ಹತ್ರ ಡಿಸ್ಕಷನ್ ಮಾಡ್ತಕ್ಕಂಥದ್ದಕ್ಕೆ ಕೂಡ ನಾವು ಚಾಲನೆಯನ್ನು ಮಾಡ್ಬೋದು. ಅದರಿಂದ ನಮಗೆ ಅನುಕೂಲ ಆಗ್ತಕ್ಕಂಥದ್ದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಕ್ಕಂಥದ್ದಕ್ಕೆ ಸಮಯ ಸಿಗ್ತದೆ. ಕೃಷಿ ಬೇರೆ ಇದೇ ಬೇರೆ ಆದ್ದರಿಂದ ನೇರವಾಗಿ ನಮ್ಮ ಸಹಕಾರ ಇಲಾಖೆಗೆ ಏನೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು, ಏನೆಲ್ಲ ಅನುದಾನ ತರ್ಬೋದು ಥ್ರೂ ನಬಾರ್ಡಿಂದ ಅದು ಸಾಕಷ್ಟು ನಮ್ಮ ರಾಜ್ಯಗಳಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ಮೆ ವಹಿಸಿದ್ದರು. ಕೋವಿಡ್ 1 ಇರ್ಬೋದು, ಕೋವಿಡ್ 2 ಬೀಳಿದ್ದು, ಪ್ರವಾಹ ಬಂದಾಗ ಇರ್ಬೋದು, ಬರಗಾಲ ಬಂದಾಗ ಇರ್ಬೋದು, ನಮ್ಮ ಜಿಲ್ಲೆಯಿಂದ ಅತಿ ಹೆಚ್ಚು ಸಹಕಾರಿ ಕ್ಷೇತ್ರದಿಂದ ಒಂದು ಸಂಗ್ರಹವನ್ನು ಮಾಡಿಕೊಟ್ಟಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಇನ್ನೊಂದು ಮಾತು ಹೇಳ್ತೇನೆ, ಎಲ್ಲ ಕಡೆ ಕೃಷಿ ಸಾಲ ವಸೂಲಾಗೋದಿಲ್ಲ, ಮಾಡೋದಿಲ್ಲ, ಇನ್ನೊಂದು ಅದಕ್ಕೂ ಹೀಗಾಗಿದೆ ಹಾಗಾಗಿದೆ, ನಾನು ಯಾವ ಜಿಲ್ಲೆನೂ ಲಕ್ಷಿಸೋದಿಲ್ಲ. ಸುಮಾರು 25 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ವಸೂಲಾತಿ ಹೇಳೋದಿಲ್ಲ, ಮರುಪಾವತಿ ಮಾಡಿದಂಥ ಏಕೈಕ ಜಿಲ್ಲಾ ಬ್ಯಾಂಕ್ ಇದ್ದರೆ ದೇಶದಲ್ಲಿ ನಿಮ್ಮ ಜಿಲ್ಲಾ ಬ್ಯಾಂಕ್ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. 26 ವರ್ಷದಿಂದ 25 ಅಲ್ಲ 26 ವರ್ಷದಿಂದ ಕೃಷಿ ಸಾಲ ಮರುಪಾವತಿ ಮಾಡಿದಂಥ ಒಂದು ಜಿಲ್ಲಾ ಬ್ಯಾಂಕ್ ದೇಶದಲ್ಲಿ ಇದ್ದರೆ ಅದು ನಿಮ್ಮ ಜಿಲ್ಲಾ ಬ್ಯಾಂಕ್. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಪಾತಿರ್ದು ಕಷ್ಟುಡುಪುನ ರೈತರಿಗೂ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಸಾಲ ಸವಲತ್ತು ಒದಗಾವನುಂಡು ಒಂದು ಪುಗರ್ನಂಚಿನ ಕಾರ್ಯ ಅಂತ ಪಂಡಿರ. 81 ಕೋಟಿ 10,000 ಜನರಿಗೆ ವಿತರಣೆ ಮಾಡೋದು ಸುಲಭ ಸಾಧ್ಯ ಅಲ್ಲ. ಅದರ
ನಮ್ಮ ಲಾಭಾಂಶದಲ್ಲಿ ಇದನ್ನು ಕೊಡಬೇಕಾದಂಥ ಅನಿವಾರ್ಯತೆ ಇರುವಂಥ ಪ್ರಸಂಗಗಳು ಬಂದರೆ ಅನೇಕ ಸಹಕಾರಿ ಕ್ಷೇತ್ರಕ್ಕೆ, ಅನೇಕ ಸಹಕಾರಿ ಸಂಘಗಳಿಗೆ ಇದರಿಂದ ತೊಂದರೆ ಆಗ್ಬೋದು ಆರ್ಥಿಕವಾಗಿ. ಆದರೆ ಒಂದು ಮನುಕುಲವೇ ಒಂದು ದಿಕ್ಕಟ್ಟ ಸಂದರ್ಭದಲ್ಲಿ, ಕೊರೋನಾದಿಂದಾಗಿ ಇಡೀ ಸಮಾಜವೇ ಆತಂಕ ಇರುವಂಥ ಸಂದರ್ಭದಲ್ಲಿ, ಮನೆ ಯಜಮಾನನ್ನು ಕಳ್ಕೊಂಡಂಥ ಅಥವಾ ತನ್ನ ಕುಟುಂಬವನ್ನು ಕಳ್ಕೊಂಡಂಥ ಸಾಲಗಾರನೊಬ್ಬನು ಸತ್ತಾಗ ಅವನ ಬದುಕು ಒಂದು ರೀತಿಯಲ್ಲಿ ಮಾರಣ ಹೋಮ ಆಗುತ್ತೆ. ಮತ್ತೊಂದು ರೀತಿಯಲ್ಲಿ ಅವನ ಕುಟುಂಬಕ್ಕೆ ನೆರವು ನೀಡಬಹುದು. ಹೇಗೆ ಕೇಳಿದರೆ, ಆ ಮೃತನ ಸಾಲವನ್ನು 1 ಲಕ್ಷ ರೂಪಾಯಿ ಆದರೂ ಪರಿಹಾರ ಮಾಡ್ತೇವೆ ಅನ್ನುವಂಥ ಒಂದು ದಿಟ್ಟತಂದ ಹೆಜ್ಜೆ ಇಟ್ಟದಕ್ಕೋಸ್ಕರ ನಾನು ಸಹಕಾರಿ ಮಂತ್ರಿಗಳಿಗೆ ಮತ್ತು ಎಲ್ಲ ಸಹಕಾರಿ ಸಂಘಗಳಿಗೆ ಅಭಿನಂದನೆ ಹೇಳಿ ಅದ್ಭುತವಾದಂಥ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಕೆಳಗೆ ನಾವು ಟ್ರ್ಯಾಕ್ಟರ್ ಮತ್ತು ಎಲೆಕ್ಟ್ರಿಕ್ ವಾಹನಗಳಿಗೆ ಬೇಕಾದಂಥ ಸಬ್ಸಿಡಿ ಮತ್ತು ಸಾಲ ಕೊಡುವಂಥ ವ್ಯವಸ್ಥೆಗಳನ್ನು ಇವತ್ತು ಮಾಡಿ ಬಂದೆವು. ಜನಜೀವನದಲ್ಲಿ ಹಾಸುಹೊಕ್ಕಾಗಿರುವಂಥ ಒಳ್ಳೆಯ ಕಾರ್ಯಕ್ರಮವನ್ನು DCC ಬ್ಯಾಂಕ್ ಅವರು ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಅಫೆಕ್ಸ್ ಬ್ಯಾಂಕ್ ಗುರ್ಕಾರ್ಯರು ಕಡೂರು ಕ್ಷೇತ್ರದ ಶಾಸಕರು ಬೆಳ್ಳಿ ಪ್ರಕಾಶ್, ಶಾಸಕರಾಯಿನ ವೇದವ್ಯಾಸ ಕಾಮತ್, ಉಮಾನಾಥ ಕೋಟ್ಯಾನ್, ಅಫೆಕ್ಸ್ ಬ್ಯಾಂಕ್ನ ಆಡಳಿತ ನಿರ್ದೇಶಕರು ದೇವರಾಜ್, ಜಂಟಿ ನಿರ್ದೇಶಕರು ಪ್ರಕಾಶ್ ರಾವ್, ಮೇಯರ್ ಪ್ರೇಮಾನಂದ ಶೆಟ್ಟಿ, KMF ಗುರ್ಕಾರ್ಯರು ರವಿರಾಜ ಹೆಗಡೆ, ಮೀನುಗಾರಿಕೆ ಫೆಡರೇಷನ್ ಗುರ್ಕಾರ್ಯರು ಯಶ್ಪಾಲ್ ಸುವರ್ಣ, ಜಯಕರ ಇಂದ್ರಾಳಿ, ವಿನಯ್ ಕುಮಾರ್ ಸೂರಿಂಜೆ ಪಾಲ್ಗೊಂಡಿರ. ರೈತ ಸ್ಪಂದನ ಕಾರ್ಯಕ್ರಮಟ್ಟು ರೈತರಿಗೂ, ಹೈನುಗಾರರಿಗೂ, ಮೀನುಗಾರರಿಗೂ, ಸ್ವಸಹಾಯ ಸಂಘಗಳಿಗೆ ಎಲೆಕ್ಟ್ರಿಕ್, ಗಾಡಿಲಿಗೂ ಸಾಲ ಇಂಚಿತ್ತಿ ಸಾಲುಲೇನು ಪಟ್ಟಿಯರು. ಬೈಕಂಪಾಡಿ ಮುಖ್ಯ ಮಾರ್ಕೆಟ್ ಪ್ರಾಂಗಣಡು 16 ಕೋಟಿ 40 ಲಕ್ಷ ರೂಪಾಯಿ ಖರ್ಚಿಡು ಇತ್ತೆದ ಮಟ್ಟದ ಸಜ್ಜಿದ ಮಾರ್ಕೆಟ್ ಕಟ್ಟುನ ಕಾಮಗಾರಿಗೆ ಬುಧವಾರ ಶಿಲಾನ್ಯಾಸ ಕಾರ್ಯಕ್ರಮ ಅಟ್ಟಣೆ ಆದಿತ್ತಡ. ರಾಜ್ಯದ ಸಹಕಾರ ಮಂತ್ರಿ ST ಸೋಮಶೇಖರ್ ಶಿಲಾನ್ಯಾಸ ನಡಪಾದುಕೊರ್ದು ಎಡ್ಡೆಪ್ಪು ಬಯಕೇರು. ಬೈಕಂಪಾಡಿ ಮುಖ್ಯ ಮಾರ್ಕೆಟ್ ಪ್ರಾಂಗಣಡು 16 ಕೋಟಿ 40 ಲಕ್ಷ ರೂಪಾಯಿ ಖರ್ಚಿಡು ಕಟ್ಟರಪ್ಪುನ ಫಲವಸ್ತು ಬೊಕ್ಕ ಕಾಯ್ಕಜಿಪು ಸೊತ್ತುಲೆನ ಇತ್ತೆದ ಮಟ್ಟದ ಮಾರ್ಕೆಟ್ ಕಟ್ಟುನ ಕಾಮಗಾರಿಗೆ ಬುಧವಾರ ರಾಜ್ಯದ ಸಹಕಾರಿ ಮಂತ್ರಿ ST ಸೋಮಶೇಖರ್ ಶಿಲಾನ್ಯಾಸ ಮಲ್ತಿರ. ಶಿಲಾನ್ಯಾಸ ಮಲ್ತದು ಸೋಮಶೇಖರ್ ಪಾತಿರ್ದು ಕೃಷಿ ಬೊಕ್ಕ ಸಹಕಾರ ರಡ್ ಇಲಾಖೆಲ ಒಂಜೇ ಇಲಾಖೆಗೆ ಸೇರ್ದಿತ್ತದು ಇದುಂಬು ಎಂಕುಲು ಪಾಕಸರ್ತಿ ಸಹಕಾರ ಕ್ಷೇತ್ರಗೂ ಒತ್ತು ಕೊರುಡು ಕೇಂದಿತ್ತಂಡಲ ಕೇಂದ್ರ ಸರ್ಕಾರ ಒತ್ತು ಕೊರೊಂದಿಚ್ಚಾಂಡು. ಕಡೀರ್ದ ಸರ್ತಿ ಪ್ರಧಾನಿ ನರೇಂದ್ರ ಮೋದಿ ಕೃಷಿ ಕ್ಷೇತ್ರಗೂ ಸಹಕಾರ ಸಚಿವಾಲಯ ಮಲ್ತದು ಸಹಕಾರ ಕ್ರಾಂತಿಗೆ ಐತಿಹಾಸಿಕ ನಿರ್ಧಾರ ದೆತ್ತೊಂದೆರೆಂದು ಪಂಡಿರು. ಕೋವಿಡ್-19ರಲ್ಲಿ 2 ಮರಣ ಹೊಂದಿದ್ದಾರೆ. ಥ್ರೂಟ್ ಸ್ಟೇಟ್ ಸುಮಾರು 10,140 ಜನ ಯಾರು ಸಾಲವನ್ನು ಪಡೆದಿದ್ರು ಅದನ್ನು ಮಾಹಿತಿಯನ್ನು ತರಿಸಿದ್ದೇವೆ. ಅವರೆಲ್ಲರಿಗೂ ಕೂಡ ಸಾಲ ಮನ್ನಾ ಮಾಡಬೇಕಾದ್ರೆ ಸುಮಾರು 81 ಕೋಟಿ ಬೇಕಾಗ್ತದೆ. ಅದಕ್ಕೆ ಅಫೆಕ್ಸ್ ಬ್ಯಾಂಕ್ ಮತ್ತು DCC ಬ್ಯಾಂಕಿನ ಎಲ್ಲ ಅಧ್ಯಕ್ಷರು ಮತ್ತು MDಗಳನ್ನು ಸದ್ಯದಲ್ಲೇ ಸಭೆಯನ್ನು ಮಾಡ್ತಕ್ಕಂಥದ್ದು. ಅಫೆಕ್ಸ್ ಬ್ಯಾಂಕ್ ಮತ್ತು DCC ಬ್ಯಾಂಕ್ಗಳು ಎಷ್ಟು ಲಾಭಾಂಶದಲ್ಲಿದೆ ಅಷ್ಟನ್ನು ಉಪಯೋಗಪಡಿಸ್ಕೊಂಡು ಸುಮಾರು 10,000 ಜನ ಈ ಕೋವಿಡ್-19ರಲ್ಲಿ ಸಾಲ ಪಡೆದಿರ್ತಕ್ಕಂಥ ಅಫೆಕ್ಸ್ ಬ್ಯಾಂಕ್ ಮತ್ತು DCC ಬ್ಯಾಂಕ್ ಮತ್ತು ಫ್ಯಾಕ್ಸ್ಗಳಲ್ಲಿ ಅವರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಈಗ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೇವೆ. ಸದ್ಯದಲ್ಲೇ ಆ ಸಭೆಯನ್ನು ಮಾಡಿ ಅಷ್ಟು ಅಮೌಂಟನ್ನು ಸಾಲ ಮನ್ನಾ ಮಾಡಿದ್ರೆ ಅವರಿಗೆ ಅನುಕೂಲ ಆಗ್ತದೆ. ಎಲ್ಲಿ ತನಕ ಅಂತ ಹೇಳಿದ್ರೆ ಇದರ ಟೆಂಡರ್ ಕರೆದು ಕಾಂಟ್ರಾಕ್ಟ್ ಫಿಕ್ಸ್ ಆಗೋ ತನಕ ಕೂಡ ನಮ್ಗೆ ಗೊತ್ತಿರಲಿಲ್ಲ. ಅಷ್ಟು ಫಾಲೋ ಅಪ್ ಮಾಡಿ ಒಂದು ದಿವಸ ಡಾಕ್ಟರ್ ಭರತ್ ಶೆಟ್ಟಿ ಅವ್ರನ್ನಾಗೆ ಫೋನ್ ಮಾಡ್ತಾರೆ, ಹೆಗಡೆ ಅವರೇ ನಮ್ದೆಲ್ಲ ಕೆಲಸ ಆಯ್ತಲ್ಲ, ಕಾಂಟ್ರಾಕ್ಟ್ ಕೂಡ ಫಿಕ್ಸ್ ಆಗಿದೆ ಗೊತ್ತುಟ ನಿಮಗೆ ಅಂತ ಹೇಳುವಂಥ ಮಾತನ್ನು ಕೂಡ ನನ್ನ ಹತ್ರ ಹೇಳಿದ್ರು. ಎಷ್ಟು ಅವರು ಆಸಕ್ತಿ ವಹಿಸಿಕೊಂಡು ಎಲ್ಲ ಪರಿಕಲ್ಪನೆಗಳಿಗೆ ಈ ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ಟು ಇವತ್ತು ನಾವು ಸುಮಾರು 8 ಕೋಟಿ ರೂಪಾಯಿ ಚಿಲ್ಲೆಯಲ್ಲಿ ನಾವು ಹಣ್ಣು ಮತ್ತು ತರಕಾರಿ ವ್ಯಾಪಾರಸ್ಥದ ಕಟ್ಟಡವನ್ನು ಮಾಡ್ತಿದ್ದೇವೆ. 3 ಕೋಟಿ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತಿದ್ದೇವೆ. ರಾಜ್ಯಕ್ಕೆ ಮಾದರಿ ಆಗುವ ರೀತಿಯಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ ಸೋಲಾರ್ ರೋಪ್ಟಾಪ್ ಅನ್ನು ಮಾಡಿ ಸೋಲಾರ್ ವಿದ್ಯುತ್ ಶಕ್ತಿಗೆ ಚಾಲನೆ ಕೊಟ್ಟಿದ್ದೇವೆ. ಮಳೆ ನೀರು ಕೊಯ್ಲಿಗೆ ವ್ಯವಸ್ಥೆಯನ್ನು ಮಾಡಿ ಮಳೆ ನೀರು ಕೊಯ್ಲನ್ನು ಹಿಡಿದಿರುವಂಥ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 100-150 ವೆಹಿಕಲ್ಗಳಿಗೆ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಥರ ಎಲ್ಲ ಘನತ್ಯಾಜ್ಯವನ್ನು ವಿಲೇವಾರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಇಟ್ಕೊಂಡು ಅದನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ.
ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ ಗುರುಕಾರ್ಮೆ ವಹಿಸದಿತ್ತೆರ ಶಾಸಕರು ಉಮಾನಾಥ್ ಕೋಟ್ಯಾನ್, ಮೇಯರ್ ಪ್ರೇಮಾನಂದ ಶೆಟ್ಟಿ, ಮಂಗಳೂರು ಎಪಿಎಂಸಿ ಗುರುಕಾರ್ಯರು ಕೆ ಕೃಷ್ಣರಾಜ್ ಹೆಗ್ಡೆ, ಒತ್ತು ಗುರುಕಾರ್ದಿ ರಜನಿ ದುಗ್ಗಣ್ಣ, ಕಾರ್ಯಂತಿರು ಸಿಎಚ್ ಮೋಹನ್, ಎಪಿಎಂಸಿ ಆಡಳಿತ ಮಂಡಳಿ ಸದಸ್ಯರು ಪಾಲ್ಗೊಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯರ್ನ ಪಡೀಲಬೂರ್ನ ಕಂಡೊಲೆಡ್ ಬೆನ್ನಿ ಸಾಗೋಲಿ ಮಲ್ಪುನ ಯೋಜನೆಗೆ ಲೋಕಸಭಾ ಸದಸ್ಯರು ರಾಜ್ಯ ಬಿಜೆಪಿ ಗುರುಕಾರ್ಯರ್ಲ ಆದುಪ್ಪುನ ನಳಿನ್ ಕುಮಾರ್ ಕಟೀಲ್ ಉಮೇದು ಕೊಡ್ತಾರ. ಪುತ್ತೂರ್ದ ನೈತಾಡಿಡ್ ನಳಿನ್ ಕುಮಾರ್ ಏರೋಕ್ಲೇನ್ ಕಟ್ಟದು ದತ್ತದು ಬೊಕ್ಕೊಂಜಿ ಕಂಡುಡು ಟಿಲ್ಲರ್ಡ್ ದತ್ತದು ನೇಜಿ ನಡೆದು ಬೆನ್ನಿ ಸಾಗೋಲಿರ್ದೆ ಮಿತ್ತು ಬತ್ತಿನ ಅರೆನ ಕರಿನ ಬದುಕನ್ನು ನೆಂಪು ಮಲ್ತೊಂಡೆರ. ಏಪಲ ರಾಜಕೀಯ ಲೋಕಸಭಾ ಸದಸ್ಯರಾದ ಮಲ್ಲ ಜವಾಬ್ದಾರಿ ಐತ ಒಟ್ಟುಗೂ ರಾಜ್ಯ ಬಿಜೆಪಿದ ಗುರುಕಾರ್ಯರಾದ್ಲ ಮಲ್ಲ ಜವಾಬ್ದಾರಿ ಡುಪ್ಪುನ ನಳಿನ್ ಕುಮಾರ್ ಕಟೀಲ್ ರೆಗ್ ಏಪಲ ಪುರ್ಸೋತ್ ಪನ್ಪುನವು ಉಪ್ಪುಜಿ ಆಂಡಲ ಪುರ್ಸೋತ್ ಮಲ್ತೊಂದು ರಾಜಕೀಯನು ಬರಿಕದೀದ್ ಆರು ಬೆನ್ನಿ ಸಾಗೊಳಿದ ಕೆಸರು ಕಂಡಗು ಜೈದಿರ ಅವೇತೋ ವರ್ಷಲಿಡ್ದು ಪಡೀಲಬೂರ್ನ ಕಂಡೊಲೆಡ್ ಕೂಡ ಬಾರದ ಬುಳೆ ಪವನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯರ್ನ ಯೋಜನೆಗೆ ನಳಿನ್ ಕುಮಾರ್ ಕಟೀಲ್ ಉಮೇದ್ ಕೊಡ್ತೇರ. ಪುತ್ತೂರು ತಾಲೂಕುದ ನೈತಾಡಿ ಗ್ರಾಮದ ರಡ್ಡು ಪಡೀಲಬೂರ್ದಿನ ಕಂಡುಡು ಬೆನ್ನಿ ಸಾಗೋಲಿಗೆ ಚಾಲನೆ ಕೊಡ್ತನೋ. ಈ ರಡ್ಡು ಕಂಡೊಲೆಡ್ ನಳಿನ್ ಕುಮಾರ್ ಕಟೀಲ್ ಕೃಷಿ ಕಾರ್ಯ ಮಲ್ತಿದೇರ. ಶಾಸ್ತ್ರ ಪ್ರಕಾರ ಕಂಡದ ಬರಿಟು ತುಡರ್ ಪೊತ್ತಾದ ಐದು ಬೊಕ್ಕ ಊರ್ ದಕ್ಲೆನ ಒಟ್ಟು ಸೇರ್ದು ನೈತಾಡಿ ಕಂಡುಡು ಏರುಕ್ಲೇನು ಕಟ್ಟದು ದತ್ತದೇರ. ಐದು ಬೊಕ್ಕ ನನೊಂಜಿ ಕಂಡನು ಟ್ರಾಕ್ಟರ್ಡು ದತ್ತೇರ. ಐದು ಬೊಕ್ಕ ಮುಳಿಯ ಫಾರ್ಮ್ಗೆ ಪೋದು ಅವಳು ದತ್ತದು ಅದ ಆದಿತ್ತಿನ ಕಂಡುಡು ನೇಜಿ ನಡಿಯೇರ. ಪುತ್ತೂರ್ದ ಕುಂಜಾಡಿ ಕೃಷಿ ಕುಟುಂಬದ್ದು ಮಿತ್ತು ಬತ್ತಿನ ನಳಿನ್ ಕುಮಾರ್ ಕಟೀಲ್ ಎಲ್ಲಿಯೊಡ್ದೆ ಬೆನ್ನಿ ಸಾಗುಳಿ ಮಲ್ತೊಂದೇ ಮುಳೈನಾರ್ ರಾಜಕಾರಣ ಸೇರ್ದು ಬೆನ್ನಿ ಸಾಗುಳಿಡ್ದು ದೂರ ಪೋದಿತ್ತೆರ. ಜವಣರಿಗೂ ಉಮೇದು ಕೊರಿಯರೆ ಈ ಕಾರ್ಯ ಮಲ್ತದು ನನ್ನ ಮಿತ್ತಗ ಪಡಿಲು ಬೂರ್ದು ಕಂಡೊಲಿಡು ಮಾತಿರ್ಲ ಬೆನ್ನಿ ಸಾಗುಲಿ ಮಲ್ಪೊಡುಂದು ನಳಿನ್ ಕುಮಾರ್ ಕಟೀಲ್ ಕೇನೊಂಡೆರ. ವಿಶೇಷವಾಗಿ ನಮ್ಮ ದೇಶ ಕೃಷಿ ಪರಂಪರೆಯ ದೇಶ. ಕೃಷಿ ಆಧಾರಿತವಾಗಿರ್ತಕ್ಕಂಥ ಬದುಕು ನಮ್ಮ ಹಿರಿಯರಿಗೆ ಅದು ವ್ಯಾವಹಾರಿಕ ಕಲ್ಪನೆಯಿಂದ ಹಿಂದಿನವರು ಕೃಷಿ ಮಾಡಲಿಲ್ಲ, ಅದು ಸಂಸ್ಕೃತಿಯಿಂದ ನಂಬಿಕೊಂಡು. ಆದರೆ ಇವತ್ತು ಅದು ವ್ಯಾವಹಾರಿಕ ಬಂದಿದೆ. ಹಾಗಾಗಿ ಹೆಚ್ಚಿನ ಕಡೆಗಳಲ್ಲಿ ಭತ್ತದ ಕೃಷಿ ಅಂದರೆ ವಿಶೇಷವಾಗಿ ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳಲ್ಲಿ ಭತ್ತದ ಕೃಷಿಯನ್ನು ಜನ ಕೈಬಿಡ್ತಾ ಇದ್ದಾರೆ. ಅಡಿಕೆ ಕಮರ್ಷಿಯಲ್ ಕ್ರಾಪ್ ಆಗಿರೋದ್ರಿಂದ ಆ ಕಡೆ ಹೆಚ್ಚು ಜನರ ಒಲವಿದೆ. ಹಾಗಾಗಿ ಅತಿ ಹೆಚ್ಚು ಹಡಿಲು ಭೂಮಿಗಳಿದ್ದಾವೆ ನಮ್ಮಲ್ಲಿ. ವಿಶೇಷವಾಗಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿಗಳಲ್ಲಿ ಅಡಿಕೆ ಕೃಷಿ ಜಾಸ್ತಿ ಆದರೆ ಮಂಗಳೂರು ತಾಲೂಕಲ್ಲಿ ಭತ್ತದ ಕೃಷಿ ಜಾಸ್ತಿ ಇದ್ದರೂ ಸಮೇತ ಇವತ್ತು ಅದಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಹಡಿಲು ಜಾಸ್ತಿ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನ ಕುಚ್ಚಲಕ್ಕಿ ಊಟ ಮಾಡೋದು. ಕುಚ್ಚಲಕ್ಕಿಗೆ ಭತ್ತ ಇವತ್ತು ಉತ್ತರ ಕನ್ನಡ ಪ್ರದೇಶದಿಂದ ಉತ್ತರ ಕರ್ನಾಟಕ ಪ್ರದೇಶದಿಂದ ತರುವಂಥ ಪ್ರಯತ್ನ ಇದಾಗ್ತಾ ಇದೆ. ಹಾಗಾಗಿ ಗದ್ದೆಗೆ ಇಳಿ ವ್ಯವಸಾಯ ಮಾಡುವ ಅನ್ನುವಂಥ ಪರಿಕಲ್ಪನೆ ಅಡಿಯಲ್ಲಿ ನಮ್ಮ ಆಹಾರವನ್ನು ತಾವೇ ತಯಾರು ಮಾಡಬೇಕು, ಆಹಾರಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನು ಅನ್ನುವಂಥ ಪರಿಕಲ್ಪನೆ. ನಳಿನ್ ಕುಮಾರ್ ಕಟೀಲ್ ಕೃಷಿ ಮಲ್ತಿನ ರಡ್ಡು ಕಂಡಲ ಪಡಿಲು ಬೂರ್ದಿತ್ತಂಡ. ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ಮುರಳಿ ಕೃಷ್ಣ ಹಸನ್ ತಡ್ಕ ಬೊಕ್ಕ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿದ ಗುರುಕಾರ್ಯರು ಮುಳಿಯ ಕೇಶವ ಪ್ರಸಾದ್ ಉಮೇದಿಡು ಕಾರ್ಯ ನಡೆತದಂಡ. ಜಿಲ್ಲೆಡು ಕೃಷಿ ಕಾಂತಿ ನಡೆತೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಭಾರಿ ಉಮೇದು ತೆತ್ತೊಂದಿರ. ರಾಜಕೀಯ ನಾಯಕರೇ ಕೃಷಿ ಕಾರ್ಯಗೂ ದುಂಬು ಬೈದಿನವು ಮಲ್ಲ ಬುಳಿಚಿಲೆಂದು ಪನುಲಿ. ಕಾಂಗ್ರೆಸ್ ಪಕ್ಷದ್ದು ರಾಜುಡು ಮುಖ್ಯಮಂತ್ರಿ ಆದಿತ್ತಿನ ಎಸ್.ಎಂ. ಕೃಷ್ಣ ಇತ್ತೆ 2017 ಬಿಜೆಪಿ ನಾಯಕೆ ಅಂಚಾದ್ ಅರೆನ ಚಿತ್ರಪಟನು ಕುಡ್ಲದ ಕಾಂಗ್ರೆಸ್ ಪವನುಡು ಪಾಡುನೇಕ್ ಪಕ್ಷದ ಉಲೈ ಅಸಮಾಧಾನ ಇತ್ತಿನಂಚ ತೋಜೊಂದುಂಡು. ಕಾಂಗ್ರೆಸ್ದ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿನ ಸಾಲುಡು ಎಸ್.ಎಂ. ಕೃಷ್ಣರ್ನ ಚಿತ್ರಪಟ ಪಾಡ್ದಿತ್ತೆರ. ಆಂಡ ಒರ ಪಾಡುನಿ ಕುಡೋರ ಅಲಿಪುನಿ ಇಂಚ ಗೊಬ್ಬೊಂದುಲೆರ. ಆ ಬಗೆಟ್ ಒಂಜು ವರದಿ. ಕುಡ್ಲದ ಕಾಂಗ್ರೆಸ್ ನಾಯಕರಿಗ ಪಕ್ಷದ ಮಾಜಿ ನಾಯಕರಾಯನ ಇತ್ತದ ಬಿಜೆಪಿ ನಾಯಕರಾಯನ ಎಸ್.ಎಂ. ಕೃಷ್ಣರ್ನ ಮಿತ್ತು ಮೋಕೆನ ಪಗೆನ ಗೊತ್ತಾ ಒಂದಿಚೆ ಮಲ್ಲಿಕಟ್ಟದ ಕಾಂಗ್ರೆಸ್ ಭವನುಡುಪ್ಪುನ ಫಟನ್ ಹೊರಪರಿತದಿತ್ತೆರ. ಬೊಕ್ಕರ ಅಂಟಾಯಿನ ಸ್ಥಿತಿಟ್ಟು ತೋಜೊಂದುಂಡು. ಒಂದು ಕಾಂಗ್ರೆಸ್ ದಕ್ಕಲನೇ ಕೆಲಸ ತಂದೆ ಬೇತೆ ಏರ್ನಲ ಕೆಲಸ ಆತ್. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಆಫೀಸ್ ಮಲ್ಲಿಕಟ್ಟೆದ ಕಾಂಗ್ರೆಸ್ ಭವನುಡು
ದೇಶದ ಕಡೀರ್ದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ರೆಡ್ದು ಬತ್ತಿನ ಪಕ್ಷದ ನಾಯಕಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನ ಮುಟ್ಟ ಚಿತ್ರಪಟಕ್ಲೇನು ಪಾಡ್ದಿರ ನಾಯಕರು ಮಾಜಿ ಪ್ರಧಾನಿಲು ಮಾಜಿ ಮುಖ್ಯಮಂತ್ರಿಲ ನೆಟ್ಟುಲ್ಲಿರ ಮಾಜಿ ಮುಖ್ಯಮಂತ್ರಿ ಮಾಜಿ ವಿದೇಶಾಂಗ ಮಂತ್ರಿ ಮಹಾರಾಷ್ಟ್ರದ ಮಾಜಿ ರಾಜ್ಯಪಾಲರು ಎಸ್.ಎಂ. ಕೃಷ್ಣರ್ನ ಚಿತ್ರಪಟಲ ಇತ್ತಡ 2017 ಕಾಂಗ್ರೆಸ್ ಬುಡ್ದು ಬಿಜೆಪಿ ಸೇರ್ದಿರ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಇಂಚ ಮಾಜಿ ಮುಖ್ಯಮಂತ್ರಿಲಿನ ಸಾಲಡು ಎಸ್.ಎಂ. ಕೃಷ್ಣಲ ಇತ್ತಿರ ಅರೆನಾ ಚಿತ್ರಪಟ ಪರ್ತು ಪಾಡದಿತ್ತಿರ ಇಂಚಿಪ್ಪ ಕೆಪಿಸಿಸಿ ಗುರ್ಕಾರ್ಯರು ಡಿ.ಕೆ. ಶಿವಕುಮಾರ್ ಬತ್ತಿನ ಪೊರ್ತುಡು ಕುಡಾ ಅಂಟಾದಿರ ಆರ್ ಪೋಯಿ ಕೂಡ್ಲೆ ಪರ್ತು ಪಾಡ್ದಿರ ಈ ಬಗೆಟ್ಟು ಕಾಂಗ್ರೆಸ್ ನಾಯಕರನ್ನ ಉಲಾಯಿ ಅಸಮಾಧಾನ ಉಂಡು ಪಕ್ಷದ ಕಾರ್ಯಕರ್ತರೇ ಇಂಚ ಮಲ್ತದೆರೆಂದು ನಿಘಂಟುಡು ಪನುಲಿ ರಡ್ಡು ದಿನಡು ತುಂಬು ರಾಜ್ಯ ಯುವ ಕಾಂಗ್ರೆಸ್ ಕುರ್ಕರ್ಯರು ರಕ್ಷಾರಾಮಯ್ಯ ಭೇಟಿ ಕೊನ್ನಗ ಮಲ್ಲ ನಾಯಕರು ಕಾಂಗ್ರೆಸ್ ಆಫೀಸ್ ಇತ್ತಂಡಲ ಒಂದೇನು ತೂದಲ ಮನಿಪಂದೆ ಕುಲ್ಲುದಿರ ಬೆಂಗಳೂರು ನಗರನು ಐಟಿ ಹಬ್ ಮಲ್ಪನೆತ ಒಟ್ಟುಗು ಮಹತ್ವದ ಯೋಜನೆ ಜನಪರ ಆಡಳಿತ ಕೊನ್ನ ಹಿರಿಯ ನಾಯಕರಿಗೂ ರಾಜಕೀಯ ಕಾರಣಗೂ ಮರ್ಯಾದೆ ಇದರಿಂದ ಪನ್ಪನವು ಎಡ್ಡಗೆಯನ್ನ ತಿಳುವಳಿಕೆದ ಜನಗಳಿಗೆ ಬೇಜಾರದ ಸಂಗತಿ ಆತಂಡ ಕರಾವಳಿ ಜಿಲ್ಲೆಲೆಡು ಕರಿನ ಕೆಲವು ದಿನಕ್ಲೆಡು ಬರ್ಸ ದುರಿದು ಬೈತಡ ಕುಕ್ಕೆ ಸುಬ್ರಹ್ಮಣ್ಯದ ತೀರ್ಥಮೀಪುನ ಜಾಗೆ ಮುರ್ಕುದುಂಡು ಘಟ್ಟ ಪ್ರದೇಶಡು ಬುಡಂದೆ ಬರ್ಸ ಬತ್ತಿ ನೀಡಿದವ್ರ ಕುಮಾರದಾರ ಸುದೆ ದಿಂಜಿದು ಪರಿತೊಂದುಂಡು ಕರಾವಳಿ ಜಿಲ್ಲೆಲೆಡು ಕರಿನ ಕೆಲವು ದಿನಡು ದಿಂಚ ಬಾರಿ ಬರ್ಸ ಬೈತಂಡ ಇತ್ತಲ ಬರೋದುಂಡು ಕುಕ್ಕೆ ಸುಬ್ರಹ್ಮಣ್ಯದ ತೀರ್ಥಮೀಪುನ ಜಾಗೆ ಮುರ್ಕುದುಂಡು ಕುಮಾರದಾರ ಸುದೆಟು ನೀರು ಹೆಚ್ಚಾದು ಪರಿಸರದ ತಗ್ಗು ಜಾಗಿದಕ್ಲೆಗ್ ಬೋಡಿಗೆ ಶುರುವಾತಂಡ ಘಟ್ಟ ಪ್ರದೇಶಡು ಬುಡಂದೆ ಬರ್ಸ ಬತ್ತಿ ನೀಡಿದವ್ರ ಕುಮಾರದಾರ ದಿಂಚಿದು ಪರಿತೊಂದುಂಡು ನನ್ನದ ಮೂಜಿ ದಿನಟ್ಟು ಬಾರಿ ಬರ್ಸ ಬರುವುದು ಹವಾಮಾನ ಇಲಾಖೆ ಸೂಚನೆ ಕೊಡ್ತುಂಡು ದಕ್ಷಿಣ ಕನ್ನಡ ಜಿಲ್ಲೆಡೋರ್ ಮೇಡು ಆರೆಂಜ್ ಅಲರ್ಟ್ ಘೋಷಣೆ ಮಲ್ತದುಂಡು ಒಡಿಪು ಜಿಲ್ಲೆಡು ಕರಿನ ಒಂಜಿ ವಾರದಿಂಚ ಮುಂಗಾರು ಬರ್ಸ ಜೋರಾದಿತ್ತದು ಬುಧಾರಲ ದುಂಬರಿದಂಡ ಅಂಚಾದ ಜಿಲ್ಲೆಡು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಲ್ತಂಡ ನಾಡ ಓಡ ಮೀನುಗಾರಿಕೆ ಉಂಟಾದೆರ ಸುದೆ ಬರಿತಕ್ಲೆಗ್ ಜಿಲ್ಲಾಡಳಿತ ಜಾಗ್ರತೆ ಪಂತಡ ಒಡಿಪು ಜಿಲ್ಲೆಡು ಕರಿನ ಒಂಜಿ ವಾರದಿಂಚ ಮುಂಗಾರು ಬರ್ಸ ಎಡೆನ ಬೈದಂಡ ಬುಧಾರಲ ದುಂಬರಿದಂಡ ಅಂಚಾದ ಜಿಲ್ಲೆಡು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಲ್ತದಂಡ ಕಾಂಡಿಡದೆ ಬಾರಿ ಬರ್ಸ ಬರೋದಿತ್ತದು 50 ಮಿಲಿಮೀಟರ್ ದಾತ್ ಬರ್ಸದ ಸಾಧ್ಯತೆ ಉಂಡು ನನ್ನಲ 4 ದಿನ ಬರ್ಸ ದುಂಬರಿಯುನ ಲಕ್ಷಣ ಉಂಡು ಗಾಳಿ ಬರ್ಸ ಬರುವುದು ಇಲಾಖೆ ಸೂಚನೆ ಕೊಡ್ತುಂಡು ನಾಡ ಓಡ ಮೀನುಗಾರಿಕೆನು ಉಂಟಾದಿರ ಸುದೆ ಬರಿತಕುಲು ಜಾಗ್ರತೆ ಉಪ್ಪೆರೆ ಜಿಲ್ಲಾಡಳಿತ ತೆರಿಪಾದನು ಬರ್ಸುಡುದ ಆಪುನ ಕಷ್ಟ ನಷ್ಟದ ವರದಿನ ಹವಾಮಾನ ಇಲಾಖೆ ಜಿಲ್ಲಾಡಳಿತಗೂ ಕಡಪುಡುತ್ತುಂಡು ಹವಾಮಾನ ಇಲಾಖೆಯ ವರದಿಯಂತೆ ಇಂದಿನಿಂದ 18ನೇ ತಾರೀಕಿನವರೆಗೂ ಸಹ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆರೆಂಜ್ ಅಲರ್ಟ್ ಇರೋದ್ರಿಂದ ಸಾಕಷ್ಟು ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ಸಾರ್ವಜನಿಕರು ಸುರಕ್ಷಿತವಾಗಿರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾರಾದರೂ ಹೊರಗಡೆ ಕೆಲಸಕ್ಕೆ ಮತ್ತು ಬೇರೆ ಕಡೆ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇನ್ನು ಟೂರಿಸ್ಟ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಆದ್ದರಿಂದ ಸಮುದ್ರಕ್ಕೆ ಹೋಗುವಂಥದ್ದು, ಬೀಚ್ಗೆ ಹೋಗುವಂಥದ್ದು, ಬೀಚ್ನಲ್ಲಿ ಹೋಗಿ ಈಜಾಡುವಂಥದ್ದು, ಅಲ್ಲಿ ಸಮುದ್ರ ರಫ್ತು ಇರೋದ್ರಿಂದ ಸಾವು ನೋವು ಸಂಭವಿಸಬಹುದಾದಂಥ ಸಂದರ್ಭ ಇರೋದ್ರಿಂದ ಸಾರ್ವಜನಿಕರು ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ಸುರಕ್ಷಿತವಾಗಿರಬೇಕು ಅಂತ ನಾನು ಮನವಿಯನ್ನು ಮಾಡ್ತೀನಿ. ಇನ್ನು ಮೀನುಗಾರಿಕಾ ಬಂಧುಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನು ನೀಡಲಾಗಿದೆ. ಅವರು ಸಮುದ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಈ 4 ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇನ್ನು ಜಿಲ್ಲಾಡಳಿತ ಎಲ್ಲ ಸಂದರ್ಭಕ್ಕೂ ಸಹ ಸಿದ್ಧತೆಯನ್ನು ನಡೆಸಿ ಸಿದ್ಧವಾಗಿದೆ. ಆದ್ದರಿಂದ ಯಾರಿಗಾದ್ರೂ ಏನಾದರೂ ತೊಂದರೆ ಇದ್ದರೆ ತಾಲೂಕು ಮಟ್ಟದಲ್ಲಿ ನಮ್ಮ ತಹಸೀಲ್ದಾರ್ಗಳನ್ನು ಸಂಪರ್ಕ ಮಾಡಬೇಕು. ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಂಟ್ರೋಲ್ ರೂಮ್ ತೆರೆದಿದ್ದೀವಿ. ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡ್ಬೋದು, ಇಲ್ಲ ನೇರವಾಗಿ ನಮಗೂ ಸಹ ತಿಳಿಸಿದರೆ ನಾವು ಸಂಬಂಧಪಟ್ಟಂಥವರ ನೆರವಿಗೆ ಯಾವಾಗಲೂ ಸಹ ಸದಸ್ಯರಿರ್ತೀವಿ. ಯಾವುದೇ ಸರ್ಕಾರಿ ಅಧಿಕಾರಿಗಳಿಗೂ ಸಹ ರಜೆಯನ್ನು ನೀಡೋದಿಲ್ಲ ಅಂತ ಹೇಳಿದ್ದೀವಿ. ಎಲ್ಲರೂ ಸಹ ಹೆಡ್ ಕ್ವಾರ್ಟರ್ಸ್ನಲ್ಲಿದ್ದು ಕೆಲಸ ನಿರ್ವಹಿಸಬೇಕಂತ ಸೂಚನೆ ಕೊಟ್ಟಿದ್ದೀನಿ. ಹಾಗಾಗಿ ಜಿಲ್ಲಾಡಳಿತ ಸದಾ ನಿಮ್ಮೊಂದಿಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಅಂಗಾರೆ ರಾತ್ರಿ ಬತ್ತಿನ ಬಾರಿ ಬರ್ಸಗು ಪುತ್ತೂರು ಕಜೆ ದೇವಿನಗರದ ರಡ್ಡಿ ಇಲ್ಲು ಬೂರ್ನ ಸ್ಥಿತಿಗತಿಗೆ ಮುಟ್ಟದುಂಡು. ಸಂತೋಷ್ ಕುಮಾರ್ ಪಂಪನರ್ನ ಇಲ್ಲಲ್ದ ಬರೆಗೋಡೆ ಮಗರ್ದಂಡ ಅವೆಡ್ದು ತೀರ್ಥದ ಇಲ್ಲಲ್ದಕ್ಲೆಗೂ ಪೋಡಿಗೆ ಶುರುವಾತಂಡ. ಶಾಸಕರ ಸಂಜೀವ ಮಟ್ಟಂದೂರು ಅಪಾಯದ ಬಗೆಟ್ಟು ಸಮಸ್ಯೆ ಪರಿಹಾರ ಮಲ್ಪುಣೊಂದು ನಂಬಿಕೆ ಕೊಡ್ತೇರ.
ಕರಿನ ನಾಲೇನು ದಿನಡ್ದು ರಾಜಡೋರ್ಮೆಡು ಬರ್ಸ ಬರೊಂದಿತ್ತದು ಅವಲು ಮೂಲು ಕಷ್ಟ ಐನ ಬಗೆಟ್ಟು ವರದಿಯಾತಂಡ ಬುಡಂದೆ ಬರ್ಸ ಬರೊಂದುಪ್ಪು ನೀಡಿದವರ ಪುತ್ತೂರು ಕಜೆ ದೇವಿನಗರ ಪನ್ಪುನವಲು ರಡ್ಡು ಇಲ್ಲು ಮಗರುನ ಪೋಡಿಗೆ ಸ್ಥಿತಿಟುಂಡು ಅಂಗರ ರಾತ್ರೆ ಸಂತೋಷ್ ಕುಲಾಲ್ ಪನ್ಪನರ್ನ ಇಲ್ಲಲ್ದ ಬರೆಗೋಡೆ ಮಗರ್ದಂಡ ಅರಿನ ಇಲ್ಲಲ್ದ ತೀರ್ಥಮೇಟು ಉಪ್ಪುನ ನನ್ನೊಂಜಿಲ್ಲಗ್ ಅಪಾಯದ ಪೋಡಿಗೆ ಉಂಡಾತಂಡ ಇಲ್ಲಲೆಗು ಬರೆಗೋಡೆ ಕಟ್ಟುನ ಬಗೆಟ್ಟು ರಡ್ಡು ಇಲ್ಲಲ್ದಕ್ಲೆಗ್ಲ ಒಂತೊಂತೆ ಮನಸ್ಸಿಗೆ ಆವಂದೆ ಪೋತುಂಡು ಈ ಸಮಸ್ಯೆಗೆ ಪರಿಹಾರ ಮಲ್ಪನ ಬಗೆಟ್ಟು ಶಾಸಕರು ಸಂಜೀವ ಮಠಂದೂರು ನಂಬಿಕೆ ಕೊಡ್ತೇರೋ. ಇದು ನಿನ್ನೆ ರಾತ್ರಿ ಹೊತ್ತು ಬಿದ್ದದ್ದು. ಎಷ್ಟೋ 4 ಗಂಟೆ ಅಂದಾಜಾಗ್ಬೋದು. ಸೈಡಿಂದ ನಮ್ಮೆಲ್ಲ ಮನೆಗೆ ಕಳೆದ 1.5 ವರ್ಷದಿಂದ ಅರ್ಧದಲ್ಲಿ ಬಾಕಿ ಉಂಟು. ಅದು ಮಳೆ ಬರೋ ಸಂದರ್ಭದಲ್ಲಿ ಇಲ್ಲಿ ನಮಗೆ ರಾತ್ರಿ ನಿದ್ದೆ ಇಲ್ಲ. ಫುಲ್ಲು ಮನೆಗೆ ಡ್ಯಾಮೇಜೇ ಆಗಿದೆ. ಇನ್ನು ನಾವು ಇಲ್ಲಿ ಕೂತುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಯಾವಾಗ ಬೀಳ್ತದೆ ಸೈಡ್ ಅಂತ ಗೊತ್ತಾಗಲ್ಲ, ಎಲ್ಲ ಬಿದ್ದಿದೆ. ನಮ್ಮ ದೇವಿನಗರದಲ್ಲಿ ಇಂದು ಬೆಳಿಗ್ಗೆ ಒಂದು 6 ಗಂಟೆ ವೇಳೆಗೆ ನಮ್ಮ ತಡೆಗೋಡೆ, ಇವರ ಮನೆ ತಡೆಗೋಡೆ ಕುಸಿತವಾಗಿದೆ. ಕುಸಿತವಾದ ತಕ್ಷಣ ನನಗೆ ಒಂದು 6:30 ಗಂಟೆಗೆ ಈ ಮನೆಯವರು ನನಗೆ ಫೋನ್ ಮಾಡಿದ್ದಾರೆ, ಹೀಗೆ ಆಗಿದೆ ಅಂತ ಹೇಳಿ. ಆಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಂದಾಯ ಇಲಾಖೆಯ ವಿ ಅವರಿಗೂ ಹಾಗೆ ಪುರುಷೋತ್ತಮ ಅಂತ ಇದ್ದಾರೆ, ಅವರಿಗೂ ಈ ವಿಷಯವನ್ನು ತಿಳಿಸಿದ್ದೇನೆ. ಅವರು ವಿ ಅವರು ಮಧ್ಯಾಹ್ನ ನಂತರ ಬಂದು ಇಲ್ಲಿ ನೋಡ್ತೇನೆ ಹೇಳಿದ್ದಾರೆ. ಹಾಗೆ ಪುರುಷೋತ್ತಮನ ಬಂದಿದ್ದಾರೆ. ಮತ್ತು ಹಾಗೆಯೇ ನಮ್ಮ ಪಂಚಾಯತ್ ಸದಸ್ಯರುಗಳು ಹಾಗೆ ಮಾಜಿ ಸದಸ್ಯರುಗಳು ಎಲ್ಲರೂ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಾಗೆ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರು ಹೇಳಿದ್ದಾರೆ. ಹಾಗೆ ನಮ್ಮ ಬಣ್ಣೂರು ಪುರಸಭೆಯ ಗೌರಿಯಕ್ಕ ಕೂಡ ನನಗೆ ಇದರ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಹಾಗೆ ನಾವು ಪಂಚಾಯತಿಂದ ನಾವು ಮತ್ತು ನಮ್ಮೆಲ್ಲ ಇವರು ಪಂಚಾಯತ್ ಆಫೀಸರ್ ಕೂಡ ಬಂದಿದ್ದಾರೆ. ಇದರ ಬಗ್ಗೆ ನಾವು ಶಾಸಕರಿಗೆ ಕೂಡ ಹೇಳ್ತೇವೆ. ಈಗ ಇದು ಅಪಾಯದ ಅಂಚಿನಲ್ಲಿದೆ ಈ ಮನೆ. ಇನ್ನೂ ಕೂಡ ಒಂದು 2 ದಿವಸ ಮಳೆ ಜೋರು ಬಂದರೆ ತುಂಬ ಪರಿಸ್ಥಿತಿ ಗಂಭೀರವಾಗ್ಬೋದು ಅಂತ ಅನಿಸ್ತದೆ. ಹಾಗೆ ಇದರ ಬಗ್ಗೆ ನಾವು ಕ್ರಮವನ್ನು ಕೂಡ ಕೈಗೊಳ್ತೇವೆ. ದಕ್ಷಿಣ ಕನ್ನಡ ಸಹಕಾರಿ ನೌಕರರ ಸಹಕಾರಿ ಸಂಘ ಕುಡ್ಲ ಕೊಡಿಯಲ್ ಬಯಲ್ದ ಶಾಖೆನ ಸ್ವಂತ ಕಟ್ಟುವಣಗೂ ಜಾಗೆ ಬದಲ್ಪನ ಕಾರ್ಯಕ್ರಮ ಅಂಗಾರೆ ನಡೆತಂಡ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಉದಿಪನ ಮಲ್ತೆರ. ಒಡಿಪು ಸೇರ್ದುಪ್ಪುನ ದಕ್ಷಿಣ ಕನ್ನಡ ಜಿಲ್ಲೆಡು ಕಾರ್ಯಡುಪ್ಪುನ ದಕ್ಷಿಣ ಕನ್ನಡ ಸಹಕಾರಿ ನೌಕರರ ಸಹಕಾರಿ ಸಂಘದ ಕೊಡಿಯಲ್ ಬಯಲು ಶಾಖೆನ ಸ್ವಂತ ಕಟ್ಟುವಣಗೂ ಜಾಗೆ ಬದಲ್ಪನ ಕಾರ್ಯಕ್ರಮ ಅಂಗಾರೆ ಅಟ್ಟಣೆ ಆದಿತ್ತಡ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ಗುರುಕಾರ್ಯರು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಕಾರ್ಯಕ್ರಮವನ್ನು ಉದಿಪನ ಮಲ್ತೆರ. ಈ ಸಂಘ ಸಹಕಾರಿ ಬೇಲದಕ್ಲೆನ ಪಣೌದ ಶಕ್ತಿಯಾದ ಬುಳೆದು ಮಾದರಿ ಸಂಘ ಆತಂಡ. ಸಂಘ 51 ಕೋಟಿ 17 ಲಕ್ಷ ರೂಪಾಯಿ ಠೇವಣಿ ಇತ್ತದು 48 ಕೋಟಿ 1 ಲಕ್ಷ ರೂಪಾಯಿ ಸಾಲ ಕೊಡ್ತಂಡು. 1,200 ಸದಸ್ಯರುಪ್ಪನ ಈ ಬ್ಯಾಂಕ್ 34 ಲಕ್ಷದ 32 ಸಾವಿರ ರೂಪಾಯಿ ಪಾಲು ಬಂಡವಾಳ ಹೊಂದಿದ್ದದು 55 ಲಕ್ಷದ 7 ಸಾವಿರ ರೂಪಾಯಿ ಲಾಭ ಪಡೆತನೆಂದು MN ರಾಜೇಂದ್ರ ಕುಮಾರ್ ಪಂಡಿರ. ಸುಮಾರು 64 ಕೋಟಿ ಠೇವಣಿ ಹೊಂದಿರುವಂಥ ಈ ಸಂಸ್ಥೆ 54 ಕೋಟಿಯಷ್ಟು ಸಾಲವನ್ನು ನೀಡಿ ಸಹಕಾರಿ ನೌಕರರಿಗೆ, ಅಂದರೆ ಅವರಿಗೆ ಬೇಕಾದಂಥ ಸಾಲದ ಸವಲತ್ತನ್ನು ಒದಗಿಸುವಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದೆ. ನಾವು ಅವ್ರಿಗೆ ಹೇಳ್ತಾ ಇದ್ದೇವೆ, ಇನ್ನೂ ಎಲ್ಲರನ್ನೂ ಇದರಲ್ಲಿ ಸೇರಿಸ್ಬೋದು. ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಈಗ 1,000 ಚಿಲ್ಲರೆ ಸದಸ್ಯರಿದ್ದಾರೆ. 2 ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳನ್ನು ಇದರ ಸದಸ್ಯರನ್ನಾಗಿ ಮಾಡಿಕೊಂಡು ಹೆಚ್ಚಿನ ಠೇವಣಿಯನ್ನು ಮಾಡಿ ಅವರು ಎಲ್ಲಿಯೂ ಸಾಲಕ್ಕಾಗಿ ಬೇರೆ ಕಡೆ ಹೋಗದ ರೀತಿಯಲ್ಲಿ ಒಂದು ಬಡ್ಡಿ ದರನೂ ಅಷ್ಟೇ ಲಾಭಾಂಶವನ್ನು ಕಮ್ಮಿ ಇಟ್ಕೊಂಡಿದೆ. ಯಾಕೆ ಹೇಳಿದರೆ ಲಾಭ ಮಾಡಲಿಕ್ಕೆ ಇರೋದಂತಲ್ಲ, ಸಹಕಾರಿ ಕ್ಷೇತ್ರದಲ್ಲಿ ದುಡಿಯುವಂಥ ನೌಕರರಿಗೆ ಕೊಡುವಂಥ ಒಂದು ವ್ಯವಸ್ಥೆ, ಸಾಲದ ವ್ಯವಸ್ಥೆ. ಅದಕ್ಕಾಗಿ ಲಾಭವನ್ನು ಕಮ್ಮಿ ಮಾಡಿಕೊಂಡು ಇದನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿ ಈಗಾಗಲೇ ಎಲ್ಲೇ ಇಲ್ಲದ ಒಂದು ಸ್ವಂತ ಕಟ್ಟಡವನ್ನು ಕೇಂದ್ರ ಕಚೇರಿಯನ್ನು ಮಾಡಿದ್ದೀರಿ. ಇಲ್ಲಿ ಸ್ವಂತ ಶಾಖೆಯನ್ನು ಇವತ್ತು ತಾವು ತಂದಿದ್ದೀರಿ. ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ ಅಂತ ಶುಭ ಹಾರೈಸ್ತೀನಿ.
ಸಹಕಾರಿ ಸಂಘುಲಿನ ಒತ್ತು ನಿಬಂಧ ಕೆರು ಪ್ರವೀಣ್ ನಾಯಕ್, ಎಸ್ಸಿಡಿಸಿಸಿ ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ ಬಿ, ಕುದ್ರೋಳಿ ಭಗವತಿ ಕ್ಷೇತ್ರದ ಮುಕ್ತೇಸರರು, ನಾರಾಯಣ ಕ್ಷೇತ್ರದ ಆಡಳಿತ ಮಂಡಳದ ಗುರ್ಕಾರರು ಗಣೇಶ ಕುಂಟಲಪಾಡಿ, ಸಂಘದ ಮಾಜಿ ಗುರ್ಕಾರರು ಅಣ್ಣಯ್ಯ ಶೇರಿಗಾರ್, ಮಾಜಿ ಗುರ್ಕಾರ್ಯರು ಕೆ ಸುಧಾಕರ ಕರ್ಕೇರ, ಕಾನೂನು ಸಲಹೆಗಾರರು ಪ್ರೇಮಾನಂದ ಕಿಣಿ, ಎಸ್ಸಿಡಿಸಿಸಿ ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಗೋಪಿನಾಥ್ ಭಟ್, ಸಂಘದ ಗುರ್ಕಾರ್ಯರು ಜಗದೀಶ್ ಚಂದ್ರ ಅಂಚನ್ ಸೂಟರ್ಪೇಟೆ, ಒತ್ತು ಗುರ್ಕಾರ್ಯರು ದಿವಾಕರ್ ಶೆಟ್ಟಿ, ನಿರ್ದೇಶಕರು ಪುಷ್ಪರಾಜ್ ಎಂಎಸ್, ರಾಘವ ಆರ್ವುಚ್ಚಿಲ್, ಶುಭಲಕ್ಷ್ಮಿ ವೀರೈ, ವಿಶ್ವೇಶ್ವರ ಐತಾಳ, ಜಯಪ್ರಕಾಶ್ ರೈ, ವಿಶ್ವನಾಥ್ ಕೆಟಿ, ಶಿವಾನಂದ ಪಿ, ಗಿರಿಧರ್, ಅರುಣ್ ಕುಮಾರ್, ಮೋಹನ್ ಎಸ್, ಗೀತಾಕ್ಷಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಪೂಜಾರಿ ಪಾಲ್ದೆತೊಂಡೆರ. ಮುಲ್ಕಿದ ಯಕ್ಷಮಿತ್ರರು ಪಂಜಿನಡ್ಕ ಮೊಕ್ಲಿನ ನಿಲೆಟ್ ಕೋಲಕಾಡಿ ಮಹಾಬಲಕುಂದರ್ ಮೆರೆನ ಪಡೀಲು ಬೂರ್ದಿನ ಕಂಡೊಡು ನೇಜಿ ನಡ್ಪುನ ಬೆನ್ನಿಬೆನು ಕುಲ್ದತಿನು ಪನ್ಪುನ ಕೃಷಿಗೆ ಸಂಬಂಧಪಟ್ಟದ ಕಾರ್ಯಕ್ರಮ ದೀದಿತ್ತೆರ. ಬೆನ್ನಿದಾರ ಕಿಲ್ಪಾಡಿ ಗ್ರಾಮ ಪಂಚಾಯತ್ ಒತ್ತುಗುರ್ಕಾರ್ಯರು ಗೋಪಿನಾಥ ಪಡಂಗ ಕಾರ್ಯಕ್ರಮ ಉದಿಪನ ಮಲ್ತೆರ. ಮುಲ್ಕಿದ ಯಕ್ಷಮಿತ್ರರು ಪಂಜಿನಡ್ಕ ಮೊಕ್ಲಿನ ನಿಲೆಟ್ ಕೊಲಕಾಡಿ ಮಹಾಬಲ ಕುಂದರ್ ಮೆರೆನ ಪಡಿಲು ಬೂರ್ದಿನ ಕಂಡುಡು ನೇಜಿ ನಡ್ಪುನ ಬೆನ್ನಿಬೆನು ಕುಲ್ದುತಿನು ಪಂಡ ಕೃಷಿ ಮಲ್ತದು ಉಣ್ಲಾ ಪನ್ಪುನ ಕೃಷಿಕ ಸಂಬಂಧ ಕಾರ್ಯಕ್ರಮನು ಅಟ್ಟಣೆ ಮಲ್ತದಿತ್ತೆರ. ಬೆನ್ನಿದಾರ ಕಿಲ್ಪಾಡಿ ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರು ಗೋಪಿನಾಥ ಪಡಂಗ ಕಾರ್ಯಕ್ರಮ ಉದಿಪನ ಮಲ್ತೆರ. ಗೋಪಿನಾಥ ಪಡಂಗ ಪಾತಿರ್ದು ಪಡಿಲು ಬೂರ್ನ ಕಂಡುಡು ಜವಣೇರು ಬೆನ್ನಿ ಮಲ್ಪುನವು ಸಂತೋಷದ ಸಂಗತಿ ಪಂಡಿರ. ಗ್ರಾಮ ಪಂಚಾಯತ್ ಮಾಜಿ ಗುರ್ಕಾರ್ಯರು ವೇಣುಗೋಪಾಲ ಶೆಟ್ಟಿ ಪಾತಿರ್ದು ಯಕ್ಷಮಿತ್ರರು ಸಂಘಟನೆ ಪಾಕ ಸೇವಾ ಕಾರ್ಯಕ್ರಮಲೇನು ಮಲ್ತೊಂದಿತ್ತದು ನನ್ನದ ದಿನಕ್ಲಿಡು ಪಡಿಲು ಭೂಮಿನ ಬೆನ್ನಿಯರೆ ಪ್ರೋತ್ಸಾಹ ಕೊರುಂಡ ಬೆನ್ನಿ ಮಲ್ಪರೆ ತಯಾರುಲ್ಲಾನ್ ಪಂಡೆರು. ಯಕ್ಷಮಿತ್ರರು ಪಂಜಿನಡ್ಕ ಬೇತೆ ಬೇತೆ ಕಾರ್ಯಕ್ರಮಗಳು ಮಲ್ತೊಂದು ಯುವಕರು ಒಂಜತ್ತಡ ಒಂಜಿ ರೀತಿಡು ಎದುರು ಬರೋಡು ಬರೀ ಯಕ್ಷಗಾನ ಮಾತ್ರತ್ ರೈತಾಪಿ ವರ್ಗಗಳು ಏತು ಕಷ್ಟ ಉಂಡಾಯ್ತ ನಷ್ಟ ಉಂಡು ಇಂಚಿನಂಪಿನ ಲೆಕ್ಕಾಚಾರ ಜವಣರೆ ಗೊತ್ತಾವಡು ಪಂಪಿನ ಉದ್ದೇಶೋಡು ತುಂಬದಕ್ಕಲು ಬಂತಾರೆ ಕೈ ಕೆಸರಾದರೆ ಬಾಯಿ ಮೊಸರು ಒಂದು ಅವೇ ಪ್ರಕಾರವಾದ ಬೆನ್ನಿಡು ಬೆನ್ನು ಕುಲ್ದು ತಿನ್ನು ನಮ್ಮ ಬೆಂಡ ಮಾತ್ರ ಕುಲ್ದು ತಿನ್ನರೆ ಸಾಧ್ಯ ಉಂಡು. ಈ ಲಾಕ್ಡೌನ್ ದಂಚಿನ ಸಂದರ್ಭಡು ನಮಕ್ ಒಂಜಿ ಪೊರ್ತದ ನುಪ್ಪುಗುಲ ಬಾರಿ ಬಂಗ ತತ್ತಾರ ಬೈದಿನ ಸಮಯ ಬೈದುಂಡು ಐಕತ್ತದ ಪಡಿಲು ಬುಡ್ನೆಚ್ಚಿನ ಕಂಡೋಲೆ ಜವಣೇರು ಮಾತ್ರ ಸೇರೊಂದು ಒಂದೊಂಜಿ ಕೃಷಿನ ಮಲ್ತನಂದಾಂಡ ನನ್ನ ದುಂಬುದಕ್ಲೆಗೆ ಎಡ್ಡೆ ಅವರ ಸಾಧ್ಯ ಉಂಟು. ಇತ್ತತೆ ಒಂಜಿ ಕಂಡದ ನಟ್ಟಿನ ನಡ್ದಾಂಡು ನನ್ನ ಕುಡೊಂಜಿ ಕಂಡ ಪಂಡ ಶಿಮಂತೂರು ಸೈಡ್ದ ಎಂಕುಲು ಕಂಡ ಕೊಡ್ತೀರು ಆ ಕಂಡದ ನಟ್ಟಿ ನಡ್ಪಿನ ಕಾರ್ಯಕ್ರಮ ಮಲ್ಪರೆ ಉಂಡು. ಎಂದತ ಉದ್ದೇಶದಾದ ಪಂಡನಾಂಡ ನಮ್ಮ ನಟ್ಟಿ ನಡ್ದು ಒಂಜಿ ನಮಕೆ ದೀವನ್ನ ಒಂಜಿ ಎಂಕಲ್ನ ಉದ್ದೇಶ ಇಜ್ಜಿ ಆ ಬತ್ತಿನ ಬುಲೆದಾದ ಉಂಡ ದೇವರದೇಡು ಬುಲೆ ಬತ್ತುಂದಾಂಡ ಆ ಬುಲೆಟ್ ಅಗತ್ಯ ಏರು ನೀಡಿ ಪೀಪಲ್ ಉಲ್ಲೆರ ಅಕ್ಲಿಗೆ ಒಂಜಿ ಕೊರ್ಪಿನಂಚಿನ ಉದ್ದೇಶ ಒಂದಿವಂದ. ಯಕ್ಷಮಿತ್ರರು ಗುರುಕಾರ್ಯರು ಗುರುರಾಜ್ ಭಟ್ ಗುರುಕಾರ್ಮೆ ವಹಿಸಿದಿತ್ತೆರ. ಆಟದ ಕಲಾವಿದರು ಅಕ್ಷಯ ಮಾರ್ನಾಡ್, ಗುರುಪ್ರಸಾದ್, ಸಾವಯವ ಕೃಷಿ ಮಾರುಕಟ್ಟೆ ಕಂಪನಿದ ರವಿ, ಸಂತೋಷ್, ಮನೋಜ್ ಪಾಲ್ದೆತ್ತೊಂಡೆರ. ಜೋಕ್ಲೆಗ್ ಪುರಾಣ ಇತಿಹಾಸ ಕಲ್ಪಂಡ ಕಲ್ಪಾದ ಬೊಳೆಪಾಂಡ ಎಡ್ಡೆ ಸಮಾಜ ಕಟ್ಟೋಲಿ ಕೃಷಿಯೇ ನಮ್ಮ ಬೆರಿಮುಳ್ಳೊಂದು ಆರ್ಯ ಯಾನೆ ಮರಾಠ ಸಮಾಜ ಸಂಘದ ಗುರ್ಕಾರ್ಯರು ಯತೀಂದ್ರ ರಾವ್ ಬಹುಮಾನ್ ಪಂತೆರ. ಸಂಘದ ನಿಲೆಟು ಕುಡ್ಲಡು ನಡಪಾದಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮುಗಿತಲಡು ಆರು ಗುರ್ಕಾರ್ಮೆದ ಪಾತೆರ ಪಂಡೆರ. ಆರ್ಯ ಯಾನೆ ಮರಾಠ ಸಮಾಜ ಸಂಘದ ಉತ್ತರ ವಲಯದ ವತಿರ್ದು ಕುಡ್ಲದ ಹೋಟೆಲ್ ವುಡ್ಲ್ಯಾಂಡ್ ಸಭಾಂಗಣಡು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆದಿದ್ದು ಆಯ್ತಾ ಇನಾಮ ಕೊರ್ಪುನ ಲೇಸ್ ಅಟ್ಟಣೆ ಆದಿತ್ತಂಡ. ಆರ್ಯ ಯಾನೆ ಮರಾಠ ಸಮಾಜ ಸಂಘದ ಗುರ್ಕಾರ್ಯರು ಯತೀಂದ್ರ ರಾವ್ ಬಹುಮಾನ್ ಗುರ್ಕಾರ್ಮೆಡು ಬಿನ್ನಿರ್ನ ಸೇರಿಗೆಡು ಕಾರ್ಯಕ್ರಮ ಉದಿಪನಾಡು. 13 ಜನ ಜನಪದ ಭಾವಗಾನ ಫಿಲ್ಮ್ ಬೊಕ್ಕ ಯಕ್ಷಗಾನ ನಾಟ್ಯ ಇಂಚ ಬೇತೆ ಬೇತೆ ಪಂತಲಿಡು ಗೆದ್ದದಿತ್ತದು ಅಕ್ಲೆಗು ಇನಾಮ್ಲೇನು ಪಟ್ಟಿಯರ. 6 ಜನ ವಿದ್ಯಾರ್ಥಿಗಳಿಗೂ ಮೆಚ್ಚುಗೆ ಓಲೆ ಕೊರಿಯರ. ರಸಪ್ರಶ್ನೆ ಪಂತುಡು ಗಿಂದಿನಕ್ಲೆಗು ಇನಾಮ್ ಪಟ್ಟಿಯರ. गूंजे उत्सव में जग सारा आज राधा कृष्ण कृष्ण राधा आई पूनम की प्यारी रात राधा कृष्ण कृष्ण राधा
ಗುರ್ಕರ್ಮ ವಯಸ್ಸಿನ ಯತೀಂದ್ರರಾವ್ ಬಹುಮಾನ್ ಪಾತಿರ್ದು ಜನಪದ ಭಾವಗೀತೆಲು ನಮ್ಮ ಸಂಸ್ಕೃತಿದ ಅಧ್ಯಯನ ಗುಂಜಿ ತಾದಿ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ಪುರಾಣ ಇತಿಹಾಸ ಕಲ್ಪಾದ ಬುಳೆಪಾಂಡ ಎಡ್ಡೆ ಸಮಾಜ ಕಟ್ಟೋಲಿ ನಮ್ಮ ಸಂಸ್ಕೃತಿಯೇ ನಮ್ಮ ಬೆರಿಮುಳ್ಳೊಂದು ಆರ್ಪಂಡೆರೋ ಸಮಾಜ ಸಂಘದ ಕಾರ್ಯಂತರು ಉದ್ಯಮಿ ರಾಜೇಶ್ ಪಾಟೀಲ್, ತರುಣ್ ಡ್ಯಾನ್ಸಿಂಗ್ ಯೂನಿಟ್ದ ನೃತ್ಯ ನಿರ್ದೇಶಕರು ತರುಣ್ ರಾಜ್, ಉತ್ತರ ವಲಯದ ಹಿರಿಯರು ವಿಶ್ವನಾಥ್ ಜಗತಾಪ್, ನಾಗರಾಜ್, ಉದ್ಯಮಿ ಗಿರಿರಾಜ್ ದರೇಕರ್ ಪಾಲ್ಗೊಂಡಿರೋ. ನಿಶಾ ಸುಧೀರ್, ಕವಿತಾ ಜಯದೇವದಾಸ್, ಸಂಚಾಲಕಿ ಆಶಾ ಕಿರಣ ಒಟ್ಟಿಗಿತ್ತಿರೋ. ವಲಯ ಸಂಚಾಲಕಿಯರು ಕೆಸಿ ಹರಿಶ್ಚಂದ್ರ ರಾವ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರೋ. ಸ್ಯಾಕ್ಸೋಫೋನ್ ಕಲಾವಿದರು ಜಯರಾಮ ಮಂಗಳದೇವಿ ಯೂಟ್ಯೂಬ್ ಚಾನೆಲ್ ಮಂಗಳದೇವಿ ದೇವರಿಗೆ ಜನನಿ ಪನ್ಪುನ ಪದ ಅರ್ಪಣೆ ಮಲ್ತಿದೆರ. ಜಪ್ಪು ಮುಗೇರ್ದ ಶ್ರೀ ವನದುರ್ಗಾ ಮಂತ್ರಮೂರ್ತಿ ದೇವಸ್ಥಾನ ಚಿಂತನ ಮುಲ್ಪ ಧರ್ಮದರ್ಶಿ ಯೋಗೀಶ್ ಭಟ್ ಬೊಕ್ಕ ಶಾಸಕಿಯರು ವೇದವ್ಯಾಸ ಕಾಮತ್ ಜನನಿ ಪದ ಬಿಡುಗಡೆ ಮಲ್ತಿರ. ಸ್ಯಾಕ್ಸೋಫೋನ್ ಕಲಾವಿದರು ಜಯರಾಮ ಮಂಗಳದೇವಿ ಯೂಟ್ಯೂಬ್ ಚಾನೆಲ್ ಮಂಗಳದೇವಿ ದೇವರಿಗೆ ಜನನಿ ಪನ್ಪುನ ಪದ ಅರ್ಪಣೆ ಮಲ್ತಿದೆರ. ಶ್ರೀ ವನದುರ್ಗ ಮಂತ್ರಮೂರ್ತಿ ದೇವಸ್ಥಾನ ಚಿಂತನ ಮುಗೆರಡು ಧರ್ಮದರ್ಶಿ ಯೋಗೀಶ್ ಭಟ್ ಬೊಕ್ಕ ಶಾಸಕಿಯರು ವೇದವ್ಯಾಸ ಕಾಮತ್ ಜನನಿ ಪದ ಬಿಡುಗಡೆ ಮಲ್ತೆರ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸ್ಯಾಕ್ಸೋಫೋನ್ ಕಲಾವಿದರು ಅಂಚನೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಡಾಕ್ಟರ್ ಗಣೇಶ್ ಪುತ್ತೂರು ಬೊಕ್ಕ ಪ್ರಕಾಶ್ ತಂತ್ರಿ ಪೊಳಲಿ ಕಾರ್ಯಕ್ರಮ ಉದೀಪನ ಮಲ್ತೆರ. ಕಾರ್ಯಕ್ರಮಟ್ಟು ಕಾರ್ಪೊರೇಟರ್ ವೀಣಾ ಮಂಗಳ, ಚಲನಚಿತ್ರ ನಟೆ ಅಂಚನೆ ನಿರ್ಮಾಪಕರು ರಘು ಭಟ್ ಮಂಜೇಶ್ವರ, ಸಿನಿಮಾ ನಿರ್ದೇಶಕರು ಅಂಚನೆ ನಟೆ ಸಂತೋಷ್ ಮಾಡ, ಭಾಸ್ಕರ್ ಚಂದ್ರ ಶೆಟ್ಟಿ, ಜನಾರ್ದನ ಅರ್ಕುಳ, ಪ್ರವೀಣ್ ಕುತ್ತಾರ್, ಹರೀಶ್ ಮಂಜೇಶ್ವರ, ಜಯೇಶ್ ಶೆಟ್ಟಿ ಎಕ್ಕೂರು, ಅಬಕಾರಿ ಇನ್ಸ್ಪೆಕ್ಟರ್ ಮನೋಹರ ಎಕ್ಕೂರು, ಶನೀಶ್ವರ ಮಂದಿರ ಮಂಜೇಶ್ವರದ ಕೃಷ್ಣ ಭಟ್, ಅಯ್ಯಪ್ಪ ಭಜನಾ ಮಂದಿರ ಎಕ್ಕೂರದ ಮರ್ಯಾದಿ ಗುರ್ಕಾರ್ಯರು, ಶ್ರೀನಿವಾಸ ಎಕ್ಕೂರು, ಕಾಂಚನ ಹುಂಡೈದ ಸುಜಿತ್ ಕುಮಾರ್ ಮಲ್ಲಬಿನ್ನೆರಾದಿತ್ಯರ. ರಶ್ಮಿ ಕಾರ್ಯಕ್ರಮ ಸುಧಾರಿಕೆ ಮಲ್ತಿರ. ಜನನಿ ಪದ ತಯಾರು ಮಲ್ತಿನ ಸ್ಯಾಕ್ಸೋಫೋನ್ ಕಲಾವಿದರು ಜಯರಾಮ್ ಅಂಚನೆ ಅರೆನ ಬುಡಿದಿ ದಿವ್ಯಾ ಜಯರಾಮ್ ಬತ್ತಿ ಬಿನ್ನೆರೆನು ಎದ್ಕೊಂಡಿರೋ. ಸ್ಯಾಕ್ಸೋಫೋನ್ ಕಲಾವಿದರಾಯನ ಜಯರಾಮ್ ಈ ದುಂಬೆ ಲಕ್ಕಿ ಬಾಂಬ್ ಅಂಚನೆ ಜಿಟಿಕೆ ಚಲನಚಿತ್ರಗೂ ಸಂಗೀತ ನಿರ್ದೇಶನ ಮಲ್ತಿದಿರ. ಬೇಗಡೆ ಬುಡುಗಡೆಗೂ ತಯಾರಾದುಪ್ಪುನ ಮಹಾಕವಿ ಚಲನಚಿತ್ರಗೂ ಸಂಗೀತ ನಿರ್ದೇಶನ ಮಲ್ದಿರ. ಇತ್ತೆ ಕುಡೋರೇನಿತ ಮಲ್ಲ ಸುದ್ದಿರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ನಿಲೆಟ್ಟು ರೈತ ಸ್ಪಂದನ ಕೃಷಿ ಸಾಲ ಪಟ್ಟಣ ಕಾರ್ಯಕ್ರಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಲು ಇತ್ತೆ ಲಾಭಡುಲ್ಲ 30 ಲಕ್ಷ ರೈತರಿಗೂ ಸಾಲ ಉದ್ಗಾವನ ಉದ್ದೇಶ ಉಂಡು ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರ್. ಬೈಕಂಪಾಡಿ ಕೈಗಾರಿಕಾ ಪ್ರಾಂಗಣಡು ಸಜ್ಜಿದ ಮಾರ್ಕೆಟ್ ಕಟ್ಟರೆ ಶಿಲಾನ್ಯಾಸ. ಬೆನ್ನಿ ಸಾಗೋಲಿಡದೆ ಮಿತ್ತು ಬತ್ತಿನೇನು ನೆಂಪು ಮಲ್ತೊನ್ನ ಲೋಕಸಭಾ ಸದಸ್ಯರು ಪುತ್ತೂರು ನೈತಾಡಿಡು ಏರು ಕಟ್ಟದು ಬೊಕ್ಕ ಟಿಲ್ಲರ್ಡ್ ಕಂಡದತ್ತದು ನೇಜಿ ನಡೆದು ಬೆನ್ನಿ ಸಾಗೋಲಿಗೂ ಉಮೇದು ಕೊರ್ನ ನಳಿನ್ ಕುಮಾರ್ ಕಟೀಲ್. ಮುಲ್ಕಿದ ಯಕ್ಷಮಿತ್ರರು ಪಂಜಿನಡ್ಕ ಮೊಕ್ಲೆನ ನಿಲೆಟ್ಟು ಕೋಲಕಾಡಿ ಮಹಾಬಲ ಕುಂದರ್ರೆನ ಪಡಿಲ್ ಕಂಡಡು ಬೆನ್ನಿ ಬೆನ್ನು ಕುಲ್ದುತಿನು ಕೃಷಿ ಸಂಬಂಧ ಕಾರ್ಯಕ್ರಮ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನೆಲ್ಲ ಇತ್ತೆ ಪೊರ್ತುಗೂ ನಮ್ಮ ಕುಡ್ಲ ತುಳುವಾರ್ತೆಲು ಸುಲ್ಮೆ.